7 ವರ್ಷದ ಪ್ರೀತಿಯ ನಂತರ ಲೇಡಿ ಸೂಪರ್ ಸ್ಟಾರ್ ನಯನತಾರ ಮತ್ತು ನಿರ್ದೇಶಕ ವಿಘ್ನೇಶ್ ಶಿವನ್ ತಮ್ಮಿಬ್ಬರ ಸಂಬಂಧಕ್ಕೆ ವಿವಾಹದ ಮೂಲಕ ಅಧಿಕೃತ ಮುದ್ರೆ ಒತ್ತಿದ್ದಾರೆ. ಜೂನ್ 9ರಂದು ಮಹಾಬಲಿಪುರಂನ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಮುಕ್ತವಾಗಿ ಮದುವೆ ಆಗಿದ್ದಾರೆ. ಮದುವೆ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಮರುದಿನವೇ ತಿರುಪತಿಗೆ ಭೇಟಿ ನೀಡಿದ್ದ ದಂಪತಿ ಇದೀಗ ಕೇರಳದಲ್ಲಿ ಅನೇಕ ದೇವಸ್ಥಾನಗಳಿಗೆ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಳ್ಳುತ್ತಿದ್ದಾರೆ. ಅಂದಹಾಗೆ ನಯನತಾರ ಅವರು ದೇಶದ ಸಿನಿರಂಗದಲ್ಲೇ ಪ್ರಖ್ಯಾತ ನಟಿಯಲ್ಲಿ ದಕ್ಷಿಣ ಭಾರತದ ಸಿನಿ ರಂಗದಲ್ಲಿ ಸುಮಾರು 70 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಲ್ಲದೆ ಹೆಚ್ಚು ನಯನ ಅವರು ಮತ್ತು ಅತ್ಲಿ ನಿರ್ದೇಶಕ ಇಟ್ಟಿರುವ ನಯನ ತಮ್ಮ ದೃಶ್ಯಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲವೆಂದು ನಿರ್ಧರಿಸಿದ್ದಾರೆ. ಈ ಸಂದೇಶವನ್ನು ತಮ್ಮ ನಿರ್ಮಾಪಕರುಗಳಿಗೂ ರವಾನಿಸಿದ್ದಾರೆ. ಇಂಟಿಮೇಟ್ ದೃಶ್ಯಗಳಿಗೆ ಬ್ರೇಕ್ ಹಾಕಿ ಇನ್ನು ಮುಂದೆ ವಿಷಯ ನಯನ ನಿರ್ಧಾರಗಳಿಗೆ ಇನ್ನು ಮುಂದೆ ನಿರಾಸೆಯಾಗಲಿದೆ. ಕೌಟುಂಬಿಕ ಪಾತ್ರಗಳಿಗೆ ಮಾತ್ರ ನಯನ ಒತ್ತು ಕೊಡಲಿದ್ದಾರಂತೆ. ಇಷ್ಟೇ ಅಲ್ಲದೆ ಸಾಲು ಸಾಲು ಸಿನಿಮಾಗಳನ್ನು ನಯನ ಒಪ್ಪಿಕೊಳ್ಳುವುದಿಲ್ಲ. ಕುಟುಂಬದ ಕಡೆ ಗಮನ ಹರಿಸಲು ನಿರ್ಧರಿಸಿರುವ ನಯನ ಬಿಡುವಿನ ಸಮಯದಲ್ಲಿ ಮಾತ್ರ ಶೂಟಿಂಗ್ನಲ್ಲಿ ಬ್ಯುಸಿಯಾಗಲಿದ್ದಾರೆ. ನಿರ್ಮಾಪಕರಿಗೆ ಈ ಬಗ್ಗೆ ಮೊದಲೇ ಷರತ್ತನ್ನು ತಿಳಿಸಿದ್ದಾರೆ. ಸದ್ಯ ನಯನ ಅವರು ಶಾರುಖ್ ಖಾನ್ ಅಭಿನಯದ ಜವಾನ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ. All of you okay? Thank you so much. Thank you so much for coming. நீங்க எல்லாரும் இங்க வந்தது ரொம்ப சந்தோஷம். இவ்வளோ நாள் நீங்க எங்களுக்கு கொடுத்த சப்போர்ட் வந்து ரொம்ப ரொம்ப பெரிய விஷயம். இன்னும் நாங்க இப்போ கல்யாணம் ஆயிடுச்சு. ஸோ இன்னும் உங்களோட சப்போர்ட் அண்ட் பிளெஸிங்ஸ் வந்து எங்க லைஃப்க்கு ரொம்ப தேவை. ஸோ தேங்க்யூ ஸோ மச். தேங்க்யூ. நான் முதல்ல இந்த ஹோட்டலில் தான் உங்களை வந்து மீட் பண்ண கதை சொல்கிறதுக்கு. அதனால் இங்கே உங்களை எல்லோரையும் மீட் பண்ணுறது உண்மையிலே ரொம்ப ஒரு சர்ரியலான ஒரு மொமெண்ட்டாக தான் இருக்குது. ரொம்ப சந்தோஷமாக இருக்குது. எல்லோரும் நல்லா சாப்பிட்டீங்களா? சாப்பிட முடிஞ்சதா? டைம் இருந்துச்சா தெரியல. சாப்பிட்டீங்களா? ஓகே, ரொம்ப தேங்க்ஸ். எங்கள் கல்யாணத்துக்கு உங்களோட பிளெஸிங்ஸ் அண்ட் இதுக்கப்புறம் நாங்கள் கண்டினியூ பண்ண போகிற எங்களோட ப்ரொஃபஷனல் கரியருக்கும் உங்களோட பிளெஸிங்ஸ் அண்ட் சப்போர்ட் என்றைக்குமே வந்து தேவை. Keep supporting us and keep blessing us. Thank you so much for coming all the way. Thank you guys. Thank you. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.